ವಿಶಾಖಪಟ್ಟಣದಲ್ಲಿ ಮತ್ತೊಂದು ಶ್ರದ್ಧಾ ವಾಕರ್ ಮಾದರಿಯ ಹತ್ಯೆ ನಡೆದಿದೆ. ನೌಕಾಪಡೆಯ ಉದ್ಯೋಗಿಯೊಬ್ಬ ತನ್ನ ಪ್ರೇಯಸಿಯನ್ನ ಕೊಂದಿದ್ದಷ್ಟೇ ಅಲ್ಲ, ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ಈ ಹಂತಕ ಪೊಲೀಸರ ಮುಂದೆ ಶರಣಾಗಿದ್ದು ಹೇಗೆ? ಈ ಭೀಕರ ಕಥೆ ನೋಡಿ. ಆರೋಪಿ ರವೀಂದ್ರ ಮತ್ತು ಮೌನಿಕಾ ಡೇಟಿಂಗ್ ಆಪ್ ಮೂಲಕ ಭೇಟಿಯಾಗಿದ್ರು. ರವೀಂದ್ರನ ಹೆಂಡತಿ ಹೆರಿಗೆಗೆ ಅಂತ ಊರಿಗೆ ಹೋದಾಗ ಮೌನಿಕಾ ಫ್ಲಾಟ್ಗೆ ಬಂದಿದ್ಲು. ಹಣದ ವಿಚಾರಕ್ಕೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಯಿತು. ಮೊದಲೇ ಪ್ಲಾನ್ ಮಾಡಿದ್ದ ರವೀಂದ್ರ ಹೊಸ ಚಾಕುಗಳನ್ನ ತಂದು ಮೌನಿಕಾ ದೇಹವನ್ನ ಚೂರು ಚೂರು ಮಾಡಿದ್ದ. ದೇಹದ ಭಾಗಗಳನ್ನ ಫ್ರಿಡ್ಜ್ನಲ್ಲಿ ಇಟ್ಟು ತಲೆ ಮತ್ತು ಮೊಬೈಲ್ ಫೋನ್ ಅನ್ನು ದೂರದ ತೋಟದಲ್ಲಿ ಸುಟ್ಟು ಹಾಕಿದ್ದ. ಕೊಲೆ ಮಾಡಿದ ಮೇಲೆ ಮನೆಯಲ್ಲಿ ವಾಸನೆ ಬರಬಾರದು ಅಂತ ಇಡೀ ಫ್ಲಾಟ್ಗೆ ಪರ್ಫ್ಯೂಮ್ ಸಿಂಪಡಿಸಿದ್ದ ಈ ಕಿಲಾಡಿ ಸಾಕ್ಷ್ಯ ನಾಶ ಮಾಡೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೊನೆಗೆ ಭಯಗೊಂಡು ತನ್ನ ಗೆಳೆಯನಿಗೆ ವಿಷಯ ತಿಳಿಸಿದ್ದಾನೆ. ಗೆಳೆಯನ ಬುದ್ಧಿವಾದದಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಾನೇ ಸರೆಂಡರ್ ಆಗಿದ್ದಾನೆ. ಮೌನಿಕಾ ತನ್ನಿಂದ 3.5 ಲಕ್ಷ ರೂಪಾಯಿ ಪೀಕಿದ್ಲು, ಇನ್ನೂ ಹೆಚ್ಚು ಹಣಕ್ಕಾಗಿ ಬ್ಲ್ಯಾಕ್ಮೇಲ್ ಮಾಡ್ತಿದ್ಲು ಅಂತ ಆರೋಪಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ವಿಶಾಖಪಟ್ಟಣದಲ್ಲಿ ನಡೆದ ಈ ಘಟನೆ ಜನರಲ್ಲಿ ನಡುಕ ಹುಟ್ಟಿಸಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.